ಸೋಂಕು ಹರಡುವಿಕೆಯನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ಹಾಸನ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ಆರೋಪಿಸಿದ್ದಾರೆ. ಹೊಳೆನರಸೀಪುರ ಪಟ್ಟಣದ ತಾಲೂಕು ಸಭಾಂಗಣದಲ್ಲಿ ಕೋವಿಡ್ ಸಂಬಂಧಿತ ತುರ್ತು ಸಭೆ ಕರೆದ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಜಿಲ್ಲೆಯ ಜವಾಬ್ದಾರಿ ಹೊತ್ತಿರುವ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಆರೋಗ್ಯ ಅಧಿಕಾರಿಗಳು ಸ್ಪಷ್ಟ ಮಾಹಿತಿ ನೀಡಲು ವಿಫಲರಾಗಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನ ಕೇಳಿದ್ರೆ ಒಂದು ವಿಭಾಗಕ್ಕೆ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೇವೆ ಎಂದು ಅವರು ಹೇಳುತ್ತಾರೆ. ಆದರೆ ಹಣ ಎಲ್ಲಿ ಹೋಯಿತು, ಇದನ್ನ ನೋಡಿದ್ರೆ ಜಿಲ್ಲಾಡಳಿತ ಖಾಸಗಿಯವರಿಗೆ ಶಾಮೀಲಾಗಿದ್ದಾರೆ ಎಂದು ಅನುಮಾನ ಮೂಡುತ್ತದೆ ಎಂದು ರೇವಣ್ಣ ಆಕ್ರೋಶವಾಗಿ ಮಾತನಾಡಿದರು. ತಾಲೂಕಿನ ಎಂಎಲ್ಎ ಆದ ನನ್ನನ್ನ ಬೇಕಾದ್ರೆ ಕಡೆಗಣಿಸಿ, ತಾಲೂಕಿನ ನನ್ನ ಜನತೆಯನ್ನ ಕಡೆಗಣಿಸಿದ್ರೆ ಹೊಳೆನರಸೀಪುರ ತಾಲೂಕಿನ ಜನತೆ ದಂಗೆ ಏಳುವ ಜನ. ಆಮೇಲೆ ನನ್ನನ್ನ ದೂಷಿಸಬೇಡ, ಜಿಲ್ಲೆಯ ಕೆಲಸವನ್ನ ನಿಷ್ಪಕ್ಷಪಾತವಾಗಿ ಮಾಡಿ ಎಂದು ಜಿಲ್ಲಾಧಿಕಾರಿಗಳಿಗೆ ಹೇಳಿದರು. ಗ್ರಾಮದ ಜನರು ಅವಶ್ಯಕತೆ ಇದ್ದರೆ ಮಾತ್ರ ಪಟ್ಟಣಕ್ಕೆ ಬರಬೇಕು ಎಂದು ಮನವಿ ಮಾಡಿದ್ರೆ ಶಾಸಕ ರೇವಣ್ಣ ಅವರು ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಮಾತ್ರ ಅಂಗಡಿ ತೆರೆಯಲು ಅವಕಾಶವಿದ್ದು ಉಳಿದ ದಿನ ಗ್ರಾಮಗಳಿಂದ ಯಾರೂ ಪಟ್ಟಣಕ್ಕೆ ಬರಬಾರದು ಎಂದು ಮೈಕ್ ಮುಖಾಂತರ ಹಳ್ಳಿಯಲ್ಲಿ ಅನೌನ್ಸ್ ಮಾಡಲು ತಹಶೀಲ್ದಾರ್ ಅವರಿಗೆ ಸೂಚನೆಯನ್ನ ನೀಡಿದರು. ಜಿಲ್ಲಾಧಿಕಾರಿಗಳು ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಾದರೆ ನಾಳೆ ದಿವಸ ಅದನ್ನು 2 ನಕ್ಷತ್ರವಾಗಿರಬೇಕು ಅಂತ ಹೇಳ್ತಾ ಇದ್ದೀನಿ. ನಿನ್ನೆ ಮಂತ್ರಿಗಳ ಎದುರುಗಡೆ ಡಿಸ್ಟ್ರಿಕ್ಟ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಕೊರೋನಾ ಇದರಲ್ಲಿ ಇದನ್ನು ಸರಿಪಡಿಸೋದಕ್ಕೆ ಸಂಪೂರ್ಣ ಜಿಲ್ಲಾಡಳಿತ ಇವತ್ತು ನಮಗೆ ತಲೆ ತಗ್ಗಿಸ್ತಾ ಇದ್ದೀವಿ. ಸಾರ್ವಜನಿಕರ ಮುಂದೆ ಎವ್ರಿ ಡೇ ಜನ ಬಂದು ಅಳುತ್ತಾರೆ. ಇವತ್ತು ಜನ ಬಂದು ಸರ್ ನಮ್ಮ ಸೇರಿಸಿ ಅಂತಾರೆ, ಅವರು ಭೇಟಿಲ್ಲ ಅಂತಾರೆ. ಆಮೇಲೆ ಖಾಸಗಿಯರ ಜೊತೆನೂ ಶಾಮೀಲಾಗಿರೋದು ಭಾವನೆ ಇದೆ. ಅದನ್ನು ದಯಮಾಡಿ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಹೋದರೆ ಈ ಜಿಲ್ಲೆ ಶಾಂತಿ ಜಿಲ್ಲೆ. ದಂಗೆ ಇದ್ದರೆ ಯಾರನ್ನೂ ಕೇಳಲ್ಲ, ದಂಗೆ ಹೇಳುವಂಥ ಜಿಲ್ಲೆ. ಹಿಂದೆ ಹಲವಾರು ಘಟನೆಗಳು ನಡೆದಿರುವಂಥ ಜಿಲ್ಲೆಯಲ್ಲಿ ಇವತ್ತು ದೊಡ್ಡಳ್ಳಿ ಗೋಲಿಬಾರ್ ಆಗಿರ್ಬೋದು, ಅಥವಾ ಹಿಂದಿನ ಒಬ್ಬರು SP ಇದ್ದಾಗ ಲಾಠಿ ಚಾರ್ಜ್ ಆಗಿ ನೀರು ಬಿಡೋದ್ರಲ್ಲಿ ಲಾಠಿ ಚಾರ್ಜ್ ಆಗಿ ಗಲಾಟೆ ಆಗಿರುವಂಥ ಇದೈತೆ. ಆ ಸನ್ನಿವೇಶಕ್ಕೆ ತಾಳ್ಕೋಬೇಡಿ ಅಂತ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ. ಅದಿಲ್ಲ ಅಂದರೆ ಜನನ ನಾವೇ ದಂಗೆ ಹೇಳಿ ಅಂತ ಹೇಳೋ ಪರಿಸ್ಥಿತಿಗೆ ಅವಕಾಶ ಕೊಡಬೇಕು. ಕೂತ್ಕೊಂಡು ಯಾವ್ಯಾವ ಇಲಾಖೆ ನೀವು ಸ್ಟ್ರಿಕ್ಟಾಗಿ ಅವ್ರನ್ನ ಕೇಳಿ, ಯಾರೋ ಈ ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ ಕೇಳಿದರೆ DC ಕೇಳಿ ಅಂತಾರೆ, DC ಕೇಳಿದರೆ ನನಗಲ್ಲ ಅವ್ರಿಗೆ ಕೇಳಿ ಅಂತಾರೆ. ಈ ಸಂದರ್ಭ ಸಭೆಯಲ್ಲಿ ತಹಶೀಲ್ದಾರ್ ಕೆ ಕೃಷ್ಣಮೂರ್ತಿ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಎಚ್.ಎನ್. ರಾಜೇಶ್, ವೈದ್ಯರುಗಳಾದ ಡಾಕ್ಟರ್ ಲಕ್ಷ್ಮೀಕಾಂತ್, ಡಾಕ್ಟರ್ ರಮೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್, ಪುರಸಭಾ ಮುಖ್ಯಾಧಿಕಾರಿ ಶಾಂತಲಾ, ಸಮಾಜ ಕಲ್ಯಾಣಾಧಿಕಾರಿ ಸಿದ್ದಲಿಂಗು ಇನ್ನು ಹಲವರು ಉಪಸ್ಥಿತರಿದ್ದರು. ವಸಂತಯ್ಯ, ವಿ4 ನ್ಯೂಸ್, ಹೊಳೆನರಸೀಪುರ.